ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮತ್ತು ಕೋಟೆಕರ್ ಸರ್ಕಲ್ ಬಿಡಿ ಲೇಬಲ್ ಯೂನಿಯನ್ ಸಿಐಟಿಯು ಉಳ್ಳಾಲ ತೊಕ್ಕೊಟ್ಟು ವತಿಯಿಂದ 2018 ರಿಂದ 2024 ರವರೆಗಿನ 6 ವರ್ಷಗಳ ಕನಿಷ್ಠ ಕೂಲಿಯನ್ನು ಪಾವತಿಸಲು ಒತ್ತಾಯಿಸಿ ಮತ್ತು 2024 ರಿಂದ ಅಧಿಸೂಚಿಸಿದ ಕನಿಷ್ಠ ಕೂಲಿ ಮತ್ತು ತುಟ್ಟಿ ಭತ್ಯೆಯನ್ನು ಬೇಡಿ ಕಾರ್ಮಿಕರಿಗೆ ಪಾವತಿಸಲು ಒತ್ತಾಯಿಸಿ ಬೇಡಿ ಕಾರ್ಮಿಕರಿಂದ ಹಕ್ಕೊತ್ತಾಯ ಚಳವಳಿ ಉಳ್ಳಾಲ ಬಿಡಿ ವರ್ಕ್ಸ್ ಡಿಪೋ ಎದುರು ನಡೆಯಿತು. ಸೌತ್ ಕೆನರಾ ಬಿಡಿ ವರ್ಕರ್ಸ್ ಫೆಡರೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಸಿಐಟಿಯು ಅಧ್ಯಕ್ಷ ಕಾಮ್ರೇಡ್ ವಸಂತ್ ಆಚಾರ್ ಅವರು ಮಾತನಾಡಿ, ಬೇಡಿ ಕಾರ್ಮಿಕರಿಗೆ 2018 ರಿಂದ 2024 ರವರೆಗಿನ ತುಟ್ಟಿ ಭತ್ಯೆಯನ್ನು ಕೂಡಲೇ ಜಾರಿಗೊಳಿಸುವಂತೆ ಹಾಗೂ 2024 ರಿಂದ 1000 ಬೇಡಿಗೆ 301.92 ಅನ್ನು ಸರ್ಕಾರ ಜಾರಿಗೊಳಿಸಿದ ಮಜೂರಿಯನ್ನು ಕೂಡಲೇ ಪಾವತಿಸಬೇಕು ಎಂದರು. ಕಾರ್ಯದರ್ಶಿ ಕಾಮ್ರೇಡ್ ಬಿ ಬಾಲಕೃಷ್ಣ ಶೆಟ್ಟಿ ಅವರು ಮಾತನಾಡಿ, ಬೀಡಿ ಮಾಲಕರಿಂದ ಮತ್ತು ಸರ್ಕಾರದಿಂದ ನಮಗೆ ಅನ್ಯಾಯವಾಗಿದೆ. ಅಕ್ಟೋಬರ್ 16 ತಾರೀಕಿನವರೆಗೆ ಶಾಂತಿಯುತ ಪ್ರತಿಭಟನೆ ಮಾಡುತ್ತೇವೆ ಎಂದು ಹೇಳಿದರು. ಧಿಕ್ಕಾರ ಧಿಕ್ಕಾರ ಜಿಂದಾಬಾದ್ 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 ಬಿಡಿ ಫೆಡರೇಷನ್ ಜಿಂದಾಬಾದ್ 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 ಬಿಡಿ ಫೆಡರೇಷನ್ ಜಿಂದಾಬಾದ್ 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 ಬಿಡಿ ಕಾರ್ಮಿಕರ ಒಗ್ಗಟ್ಟಿಗೆ ಜಯವಾಗಲಿ. ದನಿನ ಕೂಲು ದುಂಬದನೇ ಕೂಲಿನ ಪಂಡೇರಿ ಅವು ಮಾತ್ರ ಐದು ಮಲ್ತದೆ ಕಡೆಕ್ಕೆ ಸರ್ಕಾರಕ್ಕೆ ಎಂಕಲು ಬಿಡಿಯ ನಾ ಎಂಕಲ ಮನಸ್ಸಿತ್ತರೆ ಸಿದ್ದರಾಮಯ್ಯ ಬಡವರಿಗೆ ಬಡೋದೆ ಆರಿನ ಅಧಿಕಾರ ಮಲ್ಪನಿ ಬಂದ್ಬೇರೆ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡ್ತಾರೆ. ಬಡವರೇ ಮಿತ್ತು ಬರೋಡು ಅಗಲ ಆರ್ಥಿಕ ಶಕ್ತಿ ತುಂಬರೋಡು ಪಂಡಿತ ಸಿದ್ದರಾಮಯ್ಯ ಪನೊಂದೊಲ್ಲೆ ಎಂಗ್ಲೇ ಮನಸ್ಸೊಂಜಿ ಇರ್ತದೆ ಎಂಗ್ಲ ಎಂಜಿನ ಪಂಡಲ ಅಕಲ ಗವರ್ಮೆಂಟ್ ಒಂಜಿ ತೀರ್ಮಾನ ಮಲ್ಪು ಎಂಗ್ಲಿಗೆ ಅನ್ಯಾಯ ಒಂದೊಂದು. ನಮ್ಮ ಮಜೂರಿ ಕನಿಷ್ಠ ಕೂಲಿ 2018 24 ಆಜಿ ವರ್ಷದ ಅವಧಿ ಪುನಃ ಬಾಕಿ ಪುನಂಜಿನ ಮೊತ್ತ ಕನಿಷ್ಠ ಕೂಲಿ ಅವು ಹೆಚ್ಚು ಕಡಿಮೆ ಮಂದರೆ ನಿಕ್ಲು ಅನ್ಯಾಯ ಮನ್ಪೊಚ್ಚಿ ಬೆನ್ಪಿನ ಜನಗಳಿಗೆ ಏರು ಅನ್ಯಾಯ ಮಂದಿನ ಆ ಎಡ್ಡ ಪೂಜೆ ಏರ್ಲಾವಡ್ ನರೇಂದ್ರ ಮೋದಿ ಅವ್ರು ಸಿದ್ದರಾಮಯ್ಯ ಅವ್ರು ಎಡ್ಡ ಪೂಜೆ ಆ ಬೆನ್ಪಿನ ಜನಕುಲ ಕಣ್ಣೀರು ತಾಗಳ ಏರ್ಲ ಎಡ್ಡ ಪೂಜೆ ಅವು ಅರ್ಥ ಅಲ್ಪುಟ್ಟು ಸಾಧ್ಯತೆ ಅಂಡ ಆ ಬೆನ್ಪಿನ ಜನಕುಲಿಗೆ ಪ್ರಯೋಜನ ಆಪನ ಬೇಲೆ ಮಲ್ಪಲೆ ಅನ್ಯಾಯ ಮನ್ಪೊಚ್ಚಿ. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್, ಸೌತ್ ಕೆನರಾ ಬಿಡಿ ವರ್ಕರ್ಸ್ ಫೆಡರೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಸಿಐಟಿಯು ಉಪಾಧ್ಯಕ್ಷ ಸುಕುಮಾರ್ ತೊಕ್ಕೊಟ್ಟು, ಕೋಟೆಕರ್ ಸರ್ಕಲ್ ಬಿಡಿ ಲೇಬರ್ಸ್ ಯೂನಿಯನ್ ಸಿಐಟಿಯು ಅಧ್ಯಕ್ಷೆ ಪದ್ಮಾವತಿ ಶೆಟ್ಟಿ, ಕಾರ್ಯದರ್ಶಿ ಜಯಂತ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ತೊಕ್ಕೊಟ್ಟು.